ಉಡುಪಿ ಜಿಲ್ಲೆಯ ಪ್ರಥಮ ಖಾಸಗಿ ಪ್ರೌಢಶಾಲೆ ಅಮೃತ ಮಹೋತ್ಸವ ಸ್ವಾತಂತ್ರ್ಯದ ಪೂರ್ವದ ಬಾರ್ಕೋರ್ ವಿದ್ಯಾವಿವರ್ಧಿನಿ ಸಂಘ, ಹಳೆ ವಿದ್ಯಾರ್ಥಿ ಸಂಘ, ನ್ಯಾಷನಲ್ ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜಿನ ಅಮೃತ ಮಹೋತ್ಸವ ಭಾನುವಾರ ಜರುಗಿತು. ಬಾರ್ಕೋರು ಭಂಡಾರಕೇರಿ ಮಠದ ವಿದ್ಯೇಶತೀರ್ಥ ಶ್ರೀಪಾದರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಕ್ಕಳಿಗೆ ಜೀವನ ಮೌಲ್ಯ ಶಿಕ್ಷಣದ ಅಗತ್ಯತೆ ಇದೆ. ದಿವಂಗತ PN ಭೋಜರಾವ್ ಅವರು ಪುತ್ರಾಲಯ ಅನಾವರಣ ಮಾಡಿ ನವೀಕೃತ ತರಗತಿ ಮತ್ತು ಪ್ರಯೋಗಾಲಯಗಳನ್ನು ಉದ್ಘಾಟಿಸಲಾಯಿತು. ಪ್ರತಿಭಾ ಪುರಸ್ಕಾರ, ದಾನಿಗಳಿಗೆ ಸನ್ಮಾನ, ಹೊಸ ಶಿಕ್ಷಣ ನೀತಿ ಅನುಷ್ಠಾನ ವಿಚಾರ ಸಂಕಿರಣ ಜರುಗಿತು. ಕರ್ನಾಟಕದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಉಪಸ್ಥಿತರಿದ್ದರು. ಶಿಕ್ಷಣ ಜ್ಞಾನ ಹೊರುವುದಿಲ್ಲ. ನಮ್ಮ ಮಕ್ಕಳೆಲ್ಲ ಬೆನ್ನಿನಲ್ಲೇ ಹೊರತಾ ಇದ್ದಾರೆ, ಬೆನ್ನಿನ ಹೊತ್ಕೊಂಡು ಹೋಗುದು. ವಿದ್ಯಾ ಅಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಯಾವ ವಿದ್ಯೆಯಲ್ಲಿ ಒಲವಿದೆ, ಎಲ್ಲಿ ಶ್ರದ್ಧೆ ಇದೆ ಅಂತ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು. ಒಲವಿಲ್ಲದಂತ, ಯಾಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನ, ಎಲ್ಲಿ ಶ್ರದ್ಧೆ ಅಭಿರುಚಿ ಇರುತ್ತೆ ಅಲ್ಲಿ ಅದು ಒಗ್ಗುತ್ತೆ ಜ್ಞಾನ. ಆದ್ರೆ ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳ ಪೋಷಕರೇ ನನ್ನ ಮಗ ವೈದ್ಯನಾಗಬೇಕು ಅಂತ, ಆದ್ರೆ ಅವನಿಗೆ ಆ ವೈದ್ಯಕೀಯದಲ್ಲಿ ಒಲವೇ ಇರುವುದಿಲ್ಲ. ಅದು ನಮ್ಮ ಭ್ರಷ್ಟೇಜನ ಪ್ರಶ್ನೆ ಅಂತ. ಆ ಮಕ್ಕಳಿಗೆ ಒಲವಿಲ್ಲದಂತಹ ಶಿಕ್ಷಣದಲ್ಲಿ